ಮುಸ್ಲಿಂ ಹುಡುಗನನ್ನ ನಂಬಿ ಲವ್ಗೋಸ್ಕರ ಮತಾಂತರ ಆಗಿ 2 ತಿಂಗಳ ಹಸುಗೂಸಿನ ಜೊತೆ ಹಿಂದೂ ಯುವತಿ ಬೀದಿಗೆ ಬಿದ್ದ ಘಟನೆ ನಡೆದಿದೆ. ಸೃಷ್ಟಿ ತ್ರಿಪಾಠಿ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಹುಡುಗನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ. ಈಗ ಬೀದಿಗೆ ಬಿದ್ದಿದ್ದಾಳೆ. ಸೈಯದ್ ಇಮ್ತಿಯಾಜ್ ಎನ್ನುವ ಹುಡುಗನ ಜೊತೆ ಸೃಷ್ಟಿ ಮದುವೆಯಾಗಿದೆ. ಸೃಷ್ಟಿ ತ್ರಿಪಾಠಿ ಮದುವೆಗೋಸ್ಕರ ಜೈನಬ್ ಎಂದು ಹೆಸರನ್ನ ಬದಲಾಯಿಸಿಕೊಂಡಿದ್ದಾಳೆ. ಈಗ ಜೈನಬ್ ವಕೀಲರ ಮೊರೆ ಹೋಗಿದ್ದಾರೆ. ಈ ಹಿಂದೆ ಅವರು ವಿಡಿಯೋವೊಂದನ್ನು ಮಾಡಿದ್ದರು. ಅದನ್ನ ಡಿಲೀಟ್ ಮಾಡು ಎಂದು ಸೈಯದ್ ಒತ್ತಾಯ ಮಾಡ್ತಿದ್ದನಂತೆ. ಸೈಯದ್ ಮನೆಯವರು ಕೂಡ ನಮಗೆ ಮಗು ಬೇಡ, ಸೊಸೆಯೂ ಬೇಡ ಎಂದು ಹೇಳ್ತಿದ್ದಾರಂತೆ. ಮನೆಯೊಳಗಡೆ ಹೋಗಲು ಕೂಡ ಬಿಡ್ತಿಲ್ಲವಂತೆ. ಆ ಮಗುವನ್ನ ಕೂಡ ಪಾಲಕರು ಇಟ್ಟುಕೊಳ್ಳುತ್ತಿಲ್ಲ. ನನ್ನ ಬಳಿ ಹಣ ಇಲ್ಲ ಎಂದು ಆ ಹುಡುಗಿ ಅಳುತ್ತಿದ್ದಾಳೆ. ಈ ಬಗ್ಗೆ ವಕೀಲರು ಮಾತನಾಡಿದ್ದು, ಸೃಷ್ಟಿ ತ್ರಿಪಾಠಿ ಎನ್ನುವ ಹುಡುಗಿ ನಮ್ಮ ಟೀಮ್ಗೆ ಕೋಲ್ಕತ್ತಾದಿಂದ ಫೋನ್ ಮಾಡಿ ಬಂದಿದ್ದಾಳೆ. ಸೈಯದ್ ಇಮ್ತಿಯಾಜ್ ಅವರು ನನ್ನನ್ನು 1 ವರ್ಷದೊಳಗಡೆ ಪ್ರೀತಿಸಿದ್ದು, ನಮಗೆ 2 ತಿಂಗಳ ಮಗುವಿದೆ. ಆ ಹುಡುಗ ಕೋಲ್ಕತ್ತಾದಿಂದ ಓಡಿ ಬಂದಿದ್ದಾನೆ. ನಾನು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವಳು ಎಂದು ಆ ಹುಡುಗಿ ಹೇಳಿದ್ದಾಳೆ ಎಂದು ಹೇಳಿದಳು. ನಮಗೆ ನ್ಯಾಯ ಕೊಡಿಸಿ ಎಂದು ಅವಳು ಹೇಳಿದ್ದಾಳೆ ಎಂದಿದ್ದಾರೆ.